ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಬೆಳ್ತಂಗಡಿ ತಾಲೂಕು ಕುವೇಟು ಗ್ರಾಮದ ಗುಂಕುದಕಟ್ಟೆ ಸಂಬೋಲ್ಯದ 15 ವರ್ಷ ಪ್ರಾಯದ ಆಣ್ ಸುಮಂತ್ ದನೂರು ಪೂಜೆಗೆ ಹೋದು ಜೂಕಲೆವನ್ನ ಬಗೆಟ್ ಇಡೆಮುಟ್ಟ ಸತ್ಯಸಂಗತಿ ಪಿದೆ ಬರ್ದಜೆ ಅಂಚದ ಇತ್ತೆ ಕುಟುಂಬದಕ್ಕಿನ ಪ್ರಯೋಗಾಲಯಡು ಬ್ರೈನ್ ಮ್ಯಾಪಿಂಗ್ ಬೊಕ್ಕ ಮಂಪರ್ ಪರೀಕ್ಷೆ ಮಲ್ಪನ ಕಾರ್ಯ ಶುರುವಾತನು. ಬೆಳ್ತಂಗಡಿ ತಾಲೂಕು ಕುವೆಟ್ಟು ಗ್ರಾಮದ ಗೋಂಕುದಕಟ್ಟೆ ಸಂಬೋಲಿದ 15 ವರ್ಷ ಪ್ರಾಯದ ಆಣ್ ಸುಮಂತ್ ದನೂರು ಪೂಜೆಗೆ ಹೋದು ಜುವಕಲವನ್ನ ಬಗೆಟ್ ಇಡೆಮುಟ್ಟ ಸತ್ಯಸಂಗತಿ ಪಿದೈ ಬರಂದೆ ಇತ್ತೆ ಸತ್ಯ ನಾಡಪತ್ತನ ದಿಟ್ಟಿಡು ಕೋರ್ಟ್ದ ದುಂಬತ್ತ ಒಪ್ಪಿಗೆ ತಂದು ಬೆಂಗಳೂರು ಮಡಿವಾಳಡುಪ್ಪುನ ವಿಧಿವಿಜ್ಞಾನ ಪ್ರಯೋಗಾಲಯಡು ಬ್ರೈನ್ ಮ್ಯಾಪಿಂಗ್ ಬೊಕ್ಕ ಮಂಪರ್ ಪರೀಕ್ಷೆಯ ಕಾರ್ಯ ಶುರು ಮಾಡ್ತಂದರೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಬಿಎಸ್ ದುಂಬಾಳ್ತಿಡು ತನಿಖೆ ದುಂಬರಿದಿತ್ತದೆ. ಸುಮಂತನ ಕುಟುಂಬದ ಐವರನ್ನು ಈ ತುರ್ತುಗೆ ಬೆಂಗಳೂರುಗುಲೆ ತಂದುಪೋದು ಸುರುತ ಹಂತ ತನಿಖೆ ನಡಪಾದಂಡೆ. ಆಗಸ್ಟ್ 10 ಸುಮಂತನ ಅಮ್ಮಿರು ಸುಬ್ರಹ್ಮಣ್ಯ ನಾಯಕ್ ಅಪ್ಪೆ ರತ್ನಾವತಿ ಅಣ್ಣಿ ಸುದರ್ಶನ ಬೊಕ್ಕ ಆಗಸ್ಟ್ 11 ರತ್ನಾವತಿಯರ್ನ ಸೋದರಿ ರಾಧಾಕೃಷ್ಣ ಬೊಕ್ಕ ಸಂಬಂಧದ ಲಕ್ಷ್ಮೀನಾರಾಯಣ ಮುಕ್ಲಿನ ವಿಚಾರಣೆ ನಡಪಾದು ಅಕ್ಲಿನ ಅಭಿಪ್ರಾಯ ಪಾತ್ರ ದಾಖಲೆ ಇದು ತಂದುಂಡು. ಅಕ್ಲಿನ ಉತ್ತರ ಬೊಕ್ಕ ತನಿಖೆದ ಪೊರ್ತು ದಾಖಲಾಯಿನ ಮಾಹಿತಿಯನ್ನು ತೂಕುತ್ತುವುದು ಪಿಂದುಣ್ಣ ಕಾರ್ಯನು ಎಡೆನ ತೆರಿನಕ್ಲಿ ನಡಪಾವುದು ಲೇರು. ನದ ಹಂತದ ಬ್ರೈನ್ ಮ್ಯಾಪಿಂಗ್ ಕಾರ್ಯಗೂ ಹಾಜರಾಪನಂಚ ಸಂಬಂಧಪಟ್ಟ ನಕ್ಲಿಗೆ ಸೂಚನೆ ಕೊಡ್ತುಂಡು. ಕೇಸಿನ ಗುರುತು ಮಲ್ತದನ ಬಾಕಿ ಸಂಶಯದಕ್ಕೆ ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆ ಮಲ್ಪೆರೆ ಪೊಲೀಸ್ ಇಲಾಖೆ ಸಜ್ಜಾವುಂಡು. ಗೋಂಕುದಕಟ್ಟೆ ಸರ್ಕಾರಿ ಪ್ರೌಢಶಾಲೆದ 9ನೇ ಕ್ಲಾಸ್ ಕಲ್ಪನಾ ಸುಮಂತ್ 2026 ಜನವರಿ 14 ಪುಲ್ಯಕಾಂಡೆ ಕೈತಲದ ದೇವಸ್ಥಾನಗೂ ದನೂರು ಪೂಜೆಗೆ ಪೋದಿತ್ತಿನ ಪೊರ್ತಲು ತೀರ್ದನ ಗುಟ್ಟಾದೆ ಒರಿದಂಡ ಆಣನು ಒಂಜಿ ವ್ಯವಸ್ಥೆಡ್ ಕೆರ್ತಂಡು ಪನ್ಪನ ಸಂಶಯ ತೋಜಿದಿತ್ತಂಡು. ಪೊಲೀಸರು ವಿಶೇಷ ಕೂಟ ಕಟ್ಟದು ಬೇತೆ ಬೇತೆ ನಮ್ಮನಡಿ ತನಿಖೆ ನಡಪಾಂಡಲ ಇಡೇಮುಟ್ಟ ಜುವಪೋಯಿನ ಸಂಶಯಗೂ ಸರಿಯಾಯಿನ ಉತ್ತರ ತಿಕ್ಕದಿಜ್ಜಿ. ಕಲ್ತದ ಕೆಲಸನೇ ನಂಬುನಾತ್ ಉದ್ಯಮ ತಾಪನೆ ಮಲ್ತದು ಸ್ವಂತ ಕಾಡು ಉಂತದು ದೇಶದ ಬುಲೆಚಿಲಿಗೆ ಕೊಡುಗೆ ಕೊರಡುವುದು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಪಂತಾರೆ ಕುಡ್ಲಡ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಉದೀಪನ ಮಲ್ತದಾರ ಪಾತೇರಿಯರು ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ದ ನಿಲೆಟ್ ರೋಟರಿ ಕ್ಲಬ್ ಕುಡ್ಲ ಸೆಂಟ್ರಲ್ ಜೊತೆ ಸೇರಿಗಿಡು ಶುಕ್ರವಾರ ಕುಡ್ಲದ ರೆಡ್ ಕ್ರಾಸ್ ಪ್ರೇರಣಾ ಹಾಲ್ಡ್ ಎಂಪಿಸಿ ರೋಟರಿ ಕೋಸ್ಟಲ್ ಎಂಎಸ್ಎಂಇ ಬೊಕ್ಕ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2026 ಅಟೆಂಡ್ ಮಲ್ತಿದ್ದೇರು. ಎಂಪಿಸಿ ಕಾನ್ಕ್ಲೇವ್ ನಿರ್ದೇಶಕರು ಬೊಕ್ಕ ಮಹಾಪೋಷಕ್ ಎಸ್ಎಸ್ ನಾಯ್ಕ್ ಎದುಕೊಂದು ಸುರುತ ಪಾತ್ರ ಪಂಡಿರು. ಕರ್ನಾಟಕ ಬ್ಯಾಂಕ್ ಸಿಇಒ ರಾಜಾ ಬಿಎಸ್ ಗುರ್ಕಾರ್ಮಿಡ್ ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ ಎಂಎಸ್ಎಂಇ ಬೊಕ್ಕ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ 2026 ಉದೀಪನ ಮಲ್ತೇರು. ಕೋಟ ಶ್ರೀನಿವಾಸ ಪೂಜಾರಿ ಪಾತಿರ್ದು ಬರವು ಕಲ್ತದ ಕೆಲಸಗೂ ಸರ್ಕಾರನೇ ನಂಬುದು ಕುಳ್ಳುನೆತ್ತೆ ಎಲ್ಲಿಯ ಬೊಕ್ಕ ನಡು ಉದ್ಯಮ ತಾಪನೆ ಮಲ್ತದು ಸ್ವಂತ ಕಾರ್ಡ್ ಉಂತದು ದೇಶದ ಪಣವು ಬುಳೆಚಿಲಿಗೆ ಕೊಡುಗೆ ಕೊರಡು ಒಂದು ಪಂಡೇರ ಎಂಆರ್ಪಿಎಲ್ ಜಿಜಿಎಂ ಶರತ್ ಬುಡಲೆ ಎಸ್ ಪಾತಿರ್ದು ಉತ್ಪಾದನಾ ಸೇವಾ ವಲಯದೆಡೆದು ದೇಶದ ಪಣ ವ್ಯವಸ್ಥೆ ಬುಳೆಚಿಲ್ ಸಾಧನೆ ಉದ್ಯಮ ಕ್ಷೇತ್ರದ ಹೊಸ ಸಂಶೋಧನೆ ಯೋಜನೆಯಲ್ಲೂ ಕೆಲಸದ ಅವಕಾಶಗಳನ್ನು ಸೃಷ್ಟಿ ಮಾಡ್ತದೆ. ಜವನಜವಂದಿ ಸಮುದಾಯಗೂ ಸಾದಿ ಬೊಳುಪು ಆತಂಡು ಉದ್ಯಮ ಕ್ಷೇತ್ರ ಗುಕ್ಕಾರ ದೀಪನಕ್ಲಿಗೆ ಇಂಚಿನ ಕಾರ್ಯಗಾರ ಪ್ರಯೋಜನ ಆಪಣೊಂದು ಪಂಡೇರು. ರಾಜ ಬಿಎಸ್ ಗುರ್ಕಾರ್ಮಿದ ಪಾತ್ರ ಪಂಡಿದೆ ಎಂಎಸ್ಎಂಇ ಸ್ಟಾರ್ಟ್ಅಪ್ಲು ಬೇರೆ ಸೃಷ್ಟಿ ಮಲ್ತದು ರಾಷ್ಟ್ರ ಕಟ್ಟುನ ಕೆಲಸ ಮಲ್ತಂದಲ್ಲ ಎಲ್ಲಿಯ ಹಂತುಡ್ದು ಶುರು ಆಪನ ಉದ್ಯಮಲೆ ಮಿತ್ತಿಗೆ ಮಲ್ಲಮಟ್ಟಡು ಬುಳಿಪುಂಡು ಪನ್ಪುಣಿಕೆ ಫ್ಲಿಪ್ಕಾರ್ಟ್ ಅಮೆಜಾನ್ ಅಂಚಿನ ಸಂಸ್ಥೆಲು ನಮ್ಮ ಕಣ್ಣ ದುಂಬುಂಡು ಪಂಡೇರ. ಜಪಾನ್ ಟೋಕಿಯೋ ಚೇಂಬರ್ ಆಫ್ ಕಾಮರ್ಸ್ ಕಮಿಟಿ ಸದಸ್ಯರು ಪ್ರೊಫೆಸರ್ ಹರಿಕೃಷ್ಣ ಭಟ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಗುರ್ಕಾರಿ ರಾಜೇಂದ್ರ ಕಲ್ಬಾವಿ, ಕುಡ್ಲ ರೋಟರಿ ಕ್ಲಬ್ ಸೆಂಟ್ರಲ್ ಗುರ್ಕಾರಿ ರವೀಂದ್ರ ಬಿಎನ್, ಕಾರ್ಯಂತಿರು ಜಾಕ್ಸನ್ ಸಲ್ದಾನ, ಡಾಕ್ಟರ್ ದೇವದಾಸ್ ರೈ, ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಗುರ್ಕಾರಿ ಯು ರಾಮರಾವ್ ಕಾರ್ಯಕ್ರಮಟ್ಟಿದ್ದರು. ಎಂಪಿಸಿ ಕಾರ್ಯಂತಿರು ಡಾಕ್ಟರ್ ಪಿಜಿ ಮಹೇಶ್ ಸೊಲ್ಮೆ ಸಂದೇರು, ಯಶಸ್ವಿನಿ ಅಮೀನ್ ಬೊಕ್ಕ ಡ್ಯಾರಿಡ್ ಡಿಸೋಜ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಮೊದಲು ಒಬ್ಬ ಮನುಷ್ಯನಿಗೆ ಉದ್ಯೋಗ ಬೇಕು. ಇವತ್ತು ನಮ್ಮನ್ನೆಲ್ಲ ಕಾಡ್ತಾ ಇರುವ ಸಮಸ್ಯೆಯನ್ನು ಕೇಳಿದರೆ ಒಂದು ಭಾರತ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಸರ್ಕಾರಿ ಉದ್ಯೋಗವನ್ನು ಎಷ್ಟು % ಕೊಡ್ಬೋದು ಕೇಳಿದರೆ 1% ಕೊಡ್ಬೋದು. ನಮ್ಮ ಯುವಜನರಿಗೆ ಸ್ವಂತ ಉದ್ಯೋಗವನ್ನು ಮಾಡಬೇಕಾದ್ರೆ ಸ್ವಂತ ಉದ್ಯಮವನ್ನು ಸೃಷ್ಟಿ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆಯ ಮಧ್ಯೆ ಇವತ್ತು ದೇಶ ಮತ್ತು ರಾಜ್ಯ ಮತ್ತು ಸಮಾಜ ಇದೆ. ಇಂಥ ಸಂದರ್ಭದಲ್ಲಿ ಎಂಎಸ್ಎಂಇ ಮೂಲಕ ಒಂದು ಉದ್ಯಮವನ್ನು ಸೃಷ್ಟಿ ಮಾಡಿ ಎಲ್ಲರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡು ಇದಕ್ಕೆ ಬೇಕಾದಂಥ ಪ್ರಾತ್ಯಕ್ಷಿಕೆ, ವಸ್ತು ಪ್ರದರ್ಶನ ಮತ್ತು ಅನೇಕ ಗೋಷ್ಠಿಗಳು ಭಾರತ ದೇಶದಲ್ಲಿ ಮೊನ್ನೆ ಅಂಕಿಅಂಶ ತೆಗೆದುಕೊಂಡಾಗ 1,49,00,000 ಉದ್ಯಮಿಗಳು ಈ MSCಯಲ್ಲಿ ನೋಂದಣಿಯಾಗಿದೆ. ಈ ಒಬ್ಬ ವ್ಯಕ್ತಿಯ ಬದುಕನ್ನು ಆತ ಕಟ್ಟಿಕೊಳ್ಬೇಕಾದ್ರೆ ಅವನ ಸ್ವಂತ ಕಾಲ ಮೇಲೆ ಅವನ ನಿಂತು ಬದುಕನ್ನು ಕಟ್ಟಿಕೊಳ್ಬೇಕು, ಆತ ಶ್ರಮಜೀವಿ ಆಗಬೇಕು. A strong MSME base is particularly very important. We need reliable, competitive and technologically capable Indian suppliers. At the same time, MSME also needs opportunities, timely payments and technology support
and a better understanding of the requirement of the industry. I take this opportunity to share some details of MSME data with respect to MRPL. As you know, government has mandated every PSUs to procure 25% of their total procurement from MSMEs. At MRPL, we have not only achieved this target, we are procuring almost double the required mandate every year. MPC Rotary MSME and Startup Conclave 2026. I am proud to inform that this is our second edition of MPC Rotary Conclave, and in my conclave directorship all over India so far I have conducted only 14 conclaves. This is the 15th conclave I am conducting. ನಮ್ಮ ಪ್ರಧಾನಿಯವರು ಹೇಳ್ತಾರೆ ಬಿ ಎ ಜಾಬ್ ಪ್ರೊವೈಡರ್ ನಾಟ್ ಜಾಬ್ ಸೀಕರ್ ಅಂತೇಳಿ. ಕನ್ನಡ, ತಮಿಳು, ತೆಲುಗು ಬೊಕ್ಕ ಮಲಯಾಳಂ ಭಾಷೆನ 450 ಹೆಚ್ಚ ಸಿನಿಮಾಲಿಡು ನಟಿ ಆದಿತ್ಯದು ಅಭಿಮಾನಿಲಿನ ಉಡಲ್ ಗೆಂದದು ಪದ್ಮಶ್ರೀ ಪ್ರಶಸ್ತಿ ಪಡೆತ್ನ ಸಾಹುಕಾರ್ ಜಾನಕಿ ಶುಕ್ರವಾರ ತೀರಿಯರು. ಅರೆಗೆ 94 ವರ್ಷ ಪ್ರಾಯ ಆದಿತ್ಯಂಡು. 94 ವರ್ಷ ಪ್ರಾಯೋಡು ಚೆನ್ನೈದ ಖಾಸಗಿ ಆಸ್ಪತ್ರೆಡು ಕರೆದು ಪೋಯಿನ ಕನ್ನಡ, ತಮಿಳು, ತೆಲುಗು ಬೊಕ್ಕ ಮಲಯಾಳಂ ಭಾಷೆಲಿನ ಪುದರ್ ಪೋಯಿ ಸಿನಿಮಾ ನಟಿ ಸಾಹುಕಾರ್ ಜಾನಕಿ 450 ಹೆಚ್ಚ ಸಿನಿಮಾಲಿಡು 300 ಹೆಚ್ಚ ರಂಗನಾಟಕಲಿಡು ವೇಷ ಪಾಡ್ದು ಸಿನಿಮಾ ಬೊಕ್ಕ ನಾಟಕ ಅಭಿಮಾನಿಲಿನ ಮನಸ್ಸಿಗೆಂದಿನಾರಾದಿತ್ಯರು. ಎಲ್ ವಿ ಪ್ರಸಾದ್ ನಿರ್ದೇಶನದ ತೆಲುಗು ಸಿನಿಮಾ ಸಾಹುಕಾರ್ಡ್ ಸಿನಿಮಾ ರಂಗುಗು ಪೊಗ್ಗುನ ಜಾನಕಿ ಆ ಸಿನಿಮಾ ಗೆಲ್ಮೆ ಪಡೆಯ ಬೊಕ್ಕ ಅರೆಗೆ ಸಾಹುಕಾರ್ ಜಾನಕಿ ಪಂಡದೆ ಮಲ್ಲ ಪುದರಗ ಬತ್ತೇರು. ವಲಯಪತಿ ಅರನ ಸುರೂತ ತಮಿಳು ಸಿನಿಮಾ ಆದಿತ್ಯದು ಡಾಕ್ಟರ್ ರಾಜ್ಕುಮಾರ್ನ ಒಟ್ಟುಗೀತನ ಮಹಿಷಾಸುರ ಮರ್ದಿನಿ ಕನ್ನಡದ ಸುರೂತ ಪ್ಯಾನ್ ಇಂಡಿಯಾ ಸಿನಿಮಾ ಅಂದು ಪುದರಪೋಂಡು. ಪಾಕ ಸಿನಿಮಾಲಿಡ ಅದ್ಭುತ ಕಲಾಚಾತುರ್ಪು ತೋಜಾದ್ನ ಸಾಹುಕಾರ್ ಜಾನಕಿರ್ಗೆ ನಂದಿ ಪ್ರಶಸ್ತಿ, ಕಲೈಮಾಮಣಿ ಬೊಕ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಸಂದದೆ. ತೆಲುಗುಡು ಅನ್ನಿಮಂಚಿ ಶಕುನಮೊಲೈ ಅರನ ಅಕೀರ್ದ ಸಿನಿಮಾ ಆದಿತ್ತಂಡು. ಪದಪನ್ಪನ ಡಾಕ್ಟರ್ ಎಸ್ ಜಾನಕಿ ಇಂಚಿಪ ಕರಿದು ಪೋಯಿನ ಬೆರಿಕೆ ಬೊಕ್ಕುರ್ತಿ ಜಾನಕಿ ಸಿನಿಮಾ ರಂಗ ಅಗತ್ದಿರು. ಬಂಟ್ವಾಳ ಪರಂಗಿಪೇಟೆ ಪುದು ಗ್ರಾಮ ಪಂಚಾಯತ್ ಸುತ್ತದ ತೇವು ಪನ್ಪುಣವಲು ಹೊಸದಾದ ತ್ಯಾಜ್ಯ ಇಲವಾರಿ ಘಟಕ ಕಟ್ಟದಿತ್ತಿದೆ. ಗ್ರಾಮ ಪಂಚಾಯತ್ ಗುರುಕಾರ್ಯರು ರಂಬ್ಲಾನ್ ಮಾರಿಪಳ್ಳ ಉದಿಪನ ಮಲ್ತೇರು. ಬಂಟ್ವಾಳ ಪರಂಗಿಪೇಟೆ ಪುದು ಗ್ರಾಮ ಪಂಚಾಯತ್ ಸುತ್ತದ ತೇವು ಪನ್ಪುಣವಲು ಹೊಸದಾದ ತ್ಯಾಜ್ಯ ಇಲವಾರಿ ಘಟಕ ಕಟ್ಟದಿತ್ತಿದೆ. ಗ್ರಾಮ ಪಂಚಾಯತ್ ಗುರುಕಾರ್ಯರು ರಂಬ್ಲಾನ್ ಮಾರಿಪಳ್ಳ ಉದಿಪನ ಮಲ್ತೇರು. ಪರಂಗಿಪೇಟೆ ಪೇಂಟೆ ಸೇರ್ನಂಚ ಪುದು ಗ್ರಾಮ ಪಂಚಾಯತ್ ಸುತ್ತಲು ಜನಸಂಖ್ಯೆ ಹೆಚ್ಚೊಂದು ಪುಣಿದವರ ದಕ್ಕುನ ವಸ್ತುಲಿನ ಇಲೆವಾರಿಗೆ ವೈಜ್ಞಾನಿಕ ಬೊಕ್ಕ ಶಾಶ್ವತ ವ್ಯವಸ್ಥೆ ಮಲ್ತುಕೊರ್ಪುನ ಉದ್ದೇಶಡು ಘಟಕವನ್ನು ಕಟ್ಟದಂಡು. ಉದಿಪನಡದು ಬೊಕ್ಕ ರಂಬ್ಲಾನ್ ಮಾರಿಪಳ್ಳ ಪಾತಿರದು ಪುದು ಗ್ರಾಮ ಪಂಚಾಯತ್ ಸುತ್ತಲು ದಕ್ಕುನ ವಸ್ತುಲಿನ ವೈಜ್ಞಾನಿಕವಾದ ಒಟ್ಟು ಮಲ್ತದು ಇಲೆವಾರಿ ಮಲ್ಪೆರ ಘಟಕ ಸಹಾಯ ಉಂಡು ಎಂದು ಪಂಡೇರು. ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ಉಮ್ಮರ್ ಫಾರೂಕ್ ಪರಂಗಿಪೇಟೆ ಪಾತಿರದು ಗ್ರಾಮ ಪಂಚಾಯತ್ದ ಎಡ್ಡೆ ಕಾರ್ಯಗೂ ಮೆಚ್ಚುಗೆ ತಿಳಿಪಾಯರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಡಾಕ್ಟರ್ ಸ್ಮೃತಿ ಯು, ಕಾರ್ಯಾಂತಿರ್ ಕವಿತಾ, ತಾಲೂಕು ಪಂಚಾಯತ್ ದುಂಬದ ಸದಸ್ಯರು ಆಸಿಫ್ ಇಕ್ಬಾಲ್ ಈ ಪೊರ್ತುಡಿತ್ತೇರು. ಈಗಾಗಲೇ ಬಹಳಷ್ಟು ವರ್ಷಗಳಿಂದ ನಮ್ಮ ಗ್ರಾಮದ ದೊಡ್ಡ ಬೇಡಿಕೆ, ಇವತ್ತು ನಮ್ಮ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಡೀ ದೇಶದ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಕಸ ವಿಲೇವಾರಿ ಘಟಕವನ್ನು ಮಾಡ್ತಕ್ಕಂಥದ್ದು. ಇದು ಈಗಾಗಲೇ ನಮ್ಮ ಪರಂಗಿಪೇಟೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಸಿಟಿ ಅಂತ ಇರುವಂತಹ ಸಂದರ್ಭದಲ್ಲಿ ಹಲವಾರು ಕಡೆ ಕಸ ಎಸೆಯುವಂಥದ್ದು, ಮೂಲೆ ರಾಶಿ ಮಾಡತಕ್ಕಂಥದ್ದು. ಒಂದು ಸಂದರ್ಭದಲ್ಲಿ ಏನಿತ್ತು ಅಂತ ಹೇಳಿದ್ರೆ ಪರಂಗಿಪೇಟೆಗೆ ಬಂದಾಗ ಕಸ ಬಂದಾಗ ಅದು ಪರಂಗಿಪೇಟೆ ಗೊತ್ತಾಗ್ತದೆ ಅನ್ನುವಂಥದ್ದು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಹವನ್ನು ಮಾಡಿದ್ರು. ಆದರೆ ಆ ನಂತರ ನಮ್ಮ ರಮ್ಲಾನ್ ರವರು ಅಧ್ಯಕ್ಷರಾದ ಮೇಲೆ ಅವರು ಅಧ್ಯಕ್ಷರಾದ ತಕ್ಷಣ ಅವರು ಘೋಷಿಸತಕ್ಕಂಥದ್ದು ನಾನು ಈ ಗ್ರಾಮವನ್ನು ಸ್ವಚ್ಛ ಗ್ರಾಮವನ್ನು ಮಾಡ್ತೇನೆ ಅಂತಕ್ಕಂಥ. ಅದೇ ರೀತಿಯಲ್ಲಿ ಇವತ್ತು ಅದರ ಹಿಂದೆ ಹಿಡಿದು ಇವತ್ತು ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಶೂನ್ಯ ತ್ಯಾಜ್ಯದ ಕಡೆ ಪುದು ಗ್ರಾಮ ಪಂಚಾಯತ್ ಹೆಜ್ಜೆ ಎಂಬ ಧ್ಯೇಯದಂತೆ ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ರಮ್ಲಾನ್ ಮಾರಿಪಳ್ಳರವರ ಧ್ಯೇಯ ತ್ಯಾಜ್ಯ ಮುಕ್ತ ಪುದು ಗ್ರಾಮ ಪಂಚಾಯತ್ ಅನ್ನ ಮಾಡಬೇಕನ್ನುವ ಧ್ಯೇಯದೊಂದಿಗೆ ಹಾಗೂ ಸರ್ಕಾರದ ಆದೇಶದಂತೆ ನಿರ್ಮಾಣವಾಗಿರುವಂತಹ ಈ ಒಂದು ಘನತ್ಯಾಜ್ಯ ಘಟಕದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗಿ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದೇವೆ. ಸೊ ಈ ಒಂದು ಉದ್ಘಾಟನೆ ಮಾಡಿದ ನಂತರನೂ ಹಲವಾರು ಗೊಂದಲಗಳನ್ನು ಗ್ರಾಮಸ್ಥರು ಹೊಂದಿರ್ತಾರೆ. ಸೊ ಈ ಗೊಂದಲಗಳನ್ನು ನಿವಾರಿಸಲು ಅಧ್ಯಕ್ಷರ ಅನುಮತಿ ಮೇರೆಗೆ ಹಾಗೂ ನಮ್ಮ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅನುಮತಿಯ ಮೇರೆಗೆ ಹಸಿರು ದಳದವರ ಅವರು ಕಾರ್ಯನಿರ್ವಹಿಸುತ್ತಿರುವಂತಹ ಹಾಗೂ ಅವರು ಮಾಡಿದಂತಹ ಕೆಲಸಗಳನ್ನು ವೀಕ್ಷಿಸಲು ಒಂದು ಪಂಚಾಯತಿಗೆ ಭೇಟಿ ನೀಡುವಂತಹ ಒಂದು ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಲ್ಲಿ ಗ್ರಾಮಸ್ಥರಿಗೆ ಇದು ನೆರವಾಗಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮುಂದಿನ ಅವಧಿಯಲ್ಲಿ ನಾವೆಲ್ಲರೂ
ಪಕ್ಷ ಪಾತ ಎಲ್ಲ ಬಿಟ್ಟುಕೊಂಡು ನಾವು ಈ ಸ್ವಚ್ಛತವನ್ನು ಕಾಪಾಡಲಿಕ್ಕೆ ಎಲ್ಲರೂ ಕೂಡ ಮುಂದೆ ಬರಬೇಕು, ನಮಗೆ ಸಹಕಾರ ಮಾಡಬೇಕು. ಏನು ನಾವು ಈಗ ನಮ್ಮ ಇಲ್ಲಿಂದ ಸದಸ್ಯರು ಹೇಳ್ತಾರೆ, ಹಾಗೆ ಹೇಳ್ತಾರೆ, ಹೀಗೆ ಹೇಳ್ತಾರೆ, ಜನರು ಏನಿಲ್ಲ, ಯಾರಿಗೆ ಇದೆಲ್ಲ ಬರ್ತಾ ಇರ್ತದೆ. ಒಳ್ಳೇದು ಮಾಡುವಾಗ ಕೆಟ್ಟದ್ದು ಹೇಳ್ತಾರೆ, ಕೆಟ್ಟದ್ದು ಮಾಡುವಾಗ ಅವನು ಮಾಡಿದ್ದು ಒಳ್ಳೇದಂತ ಹೇಳ್ತಾರೆ. ಅದೆಲ್ಲ ಬಿಡಿ, ನಾವು ಎಲ್ಲರೂ ಸೇರಿಕೊಂಡು ಯಾರ ಮಾತು ಕೇಳದೆ ನಾವು ಇದಕ್ಕೆ ದುಡಿಯುವ, ಸ್ವಚ್ಛತವನ್ನು ಕಾಪಾಡಬೇಕು, ನಾವು ಸೌಹಾರ್ದದಲ್ಲಿ ಇರಬೇಕು ಕೂಡ ನನ್ನ ಒಂದು ಆಸೆ. ಉದ್ಯಮಿ ಸತೀಶ್ ಶೆಟ್ಟಿ ಕುಡ್ಲ ಮಲ್ಲಿಕಟ್ಟಿದ ಕದ್ರಾ ಮಾರ್ಕೆಟ್ ಕಾಂಪ್ಲೆಕ್ಸ್ ಲೈಟ್ ಇಟ್ಸ್ ದಿ ಕೇಕ್ ಶಾಪ್ ಪನ್ಪುನ ಹೊಸ ಅಂಗಡಿ ಶುರು ಮಲ್ತಿದ್ದೀರಿ. ದುಮ್ಮದ ಮೇಯರ್ ಭಾಸ್ಕರಕ್ಕೆ ಹೊಸ ಅಂಗಡಿನ ಉದಿಪನ ಮಲ್ತೀರಿ. ಬೊಂಬೈಡು ಉದ್ಯಮ ಶುರು ಮಲ್ತದು ಐದು ಬುಕ್ಕ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಬೇರ ಮಲ್ಲೆ ಮಲ್ತದು ಬೇಕರಿ ಅಂಗಡಿಲಿ ನಡಪಾವೊಂದು ಬೈದ್ನ ಉದ್ಯಮಿ ಸಿಎ ಸತೀಶ್ ಶೆಟ್ಟಿ ಕುಡ್ಲ ಮಲ್ಲಿಕಟ್ಟಿದ ಕದ್ರಾ ಮಾರ್ಕೆಟ್ ಕಾಂಪ್ಲೆಕ್ಸ್ ಲೈಟ್ ಈಟ್ಸ್ ದಿ ಕೇಕ್ ಶಾಪ್ ಪನ್ಪುನ ಹೊಸ ಅಂಗಡಿ ಶುರು ಮಲ್ತದಿರು. ದುಂಬುದ ಮೇಯರ್ ಭಾಸ್ಕರ್ಗೆ ಹೊಸ ಕೇಕ್ ಶಾಪ್ ಉದಿಪನ ಮಲ್ತಿರು. ಭಾಸ್ಕರಕ್ಕೆ ಪಾತಿರ್ದು ತಾನು ಮೇಯರ್ ಆದಿಪ್ಪನಾಗ 2018 ಉದ್ಯಮಿ ಸತೀಶ್ ಶೆಟ್ಟಿ ಬಲ್ಲಾಲ್ ಬಾಗಡು ಸುರುತ ಬೇಕರಿ ಅಂಗಡಿ ಶುರು ಮಲ್ತಿರ್ತಾರೆ. ಇತ್ತೆ 22ನೇ ಅಂಗಡಿನ ಕದ್ರದ ಮಲ್ಲಿಕಟ್ಟೆಡು ಉದಿಪನ ಮಲ್ಪಾದಿರು. ಎಡ್ಡೆ ತೆನಸು ಉತ್ಪತ್ತಿಲೇನು ಬೊಕ್ಕ ಎಡ್ಡೆ ಗಿರಾಕಿ ಸೇವೆನು ಒದಗಾನಗ ಸಂಸ್ಥೆ ಬುಲೆ ಉಂಡು. ಸತೀಶ್ ಶೆಟ್ಟಿ ನನಲಾತ್ ಅಂಗಡಿಲೇನು ಶುರು ಮಲ್ಪಡಂದು ಎಡ್ಡೆ ಬಯಕೆರು. ಉದ್ಯಮಿ ಶಶಿರಾಜ್ ಪಾತಿರ್ದು ಬೊಂಬೈಡು ತನ್ನವೇ ಉದ್ಯಮ ಶುರು ಮಲ್ತದು. ಐದು ಬೊಕ್ಕ ಅಪ್ಪೆನಾಡುಗು ಉದ್ಯಮನು ಮಲ್ಲೆ ಮಲ್ತದು. ಬೇಕರಿ ಅಂಗಡಿಲೇನು ಶುರು ಮಲ್ತನ ಸತೀಶ್ ಶೆಟ್ಟಿಯರಿಗೆ ಎಡ್ಡೆ ಬಯಕು ಎಂದು ಪಂಡಿರು. ಲೈಟ್ ಈಟ್ಸ್ ದಿ ಕೇಕ್ ಶಾಪ್ ಬೇತೆ ಬೇತೆ ಬಗೆತ ಕೇಕ್ ಬೊಕ್ಕ ಒತ್ತು ಉತ್ಪತ್ತಿಲು ಪಾಕ ಇತ್ತದು. ಪುಟ್ಟು ಪರ್ಬ ಸೇರ್ನಂಚ ಮಾತಾ ಎಡ್ಡೆ ಕಾರ್ಯಲಿಗೆ ಬೋಡೈನ ಕೇಕ್ಲಿನ ತಯಾರು ಮಲ್ತದು ಒದಗಾವೇರು. ನನ್ನ ಆತ್ಮೀಯ ಮಿತ್ರರಾದ ಸಿ.ಎ. ಸತೀಶ್ ಶೆಟ್ಟರು ಮುಂಬೈಯಲ್ಲಿ ಅನೇಕ ಉದ್ದಿಮೆಗಳನ್ನು ನಡೆಸಿಕೊಂಡು ತನ್ನನ್ನು ತಾನು ತೊಡಗಿಸಿಕೊಂಡು ನಮ್ಮ ಜಿಲ್ಲೆ ಹತ್ತಿರದ ಉಡುಪಿ ಜಿಲ್ಲೆಯಲ್ಲಿ ಈ ಕೇಕ್ ಶಾಪನ್ನು ಅನೇಕ ಕೇಕ್ ಶಾಪನ್ನು ಆರಂಭ ಮಾಡಿ ಭಾಳಷ್ಟು ಹೆಸರನ್ನು ಗಳಿಸಿದ್ದಾರೆ. ವಿಶೇಷವಾಗಿ ನಾನು ಮೇಯರ್ ಆಗಿದ್ದಾಗ 2018ರಲ್ಲಿ ಬಳ್ಳಾಲ್ ಬಾಗಿನಲ್ಲಿ ನನ್ನ ಪ್ರಥಮ ಶಾಖೆಯನ್ನು ನಾನೇ ಉದ್ಘಾಟನೆ ಮಾಡಿದ್ದೇನೆ. ಶಾಪು ಇಲ್ಲಿ ಉದ್ಘಾಟನೆ ಮಾಡಲು ನನಗೆ ಅವಕಾಶ ದೊರಕಿದೆ. ಅದರಿಂದ ಇನ್ನೂ ಕೂಡ 9 ಶಾಖೆಗಳು ಆರಂಭವಾಗಲಿಕ್ಕಿದೆ. 31 ಶಾಖೆಗಳು ಇನ್ನೂ ಒಂದು ಕೆಲವೇ ತಿಂಗಳುಗಳಲ್ಲಿ ಆರಂಭವಾಗಲಿದೆ. 10-12 ವರ್ಷದ ಸತತವಾದ ತನ್ನ ಅನುಭವ ಮತ್ತು ವಿಶೇಷವಾಗಿ ಈ ಭಾಗದ ಜನಗಳಿಗೆ ಕೊಡತಕ್ಕಂಥ ಈ ಖಾದ್ಯದಲ್ಲಿ ತನ್ನದೇ ಆದಂಥ ಶುಚಿ, ರುಚಿ ಮತ್ತು ಅದರಂಥ ಒಂದು ಹೆಸರನ್ನು ಗಳಿಸ್ತಕ್ಕಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಈಗ ಲೈಟ್ಸ್ ಈಟ್ಸ್ ಎಂಬ ಹೊಸ ಒಂದು ಹೆಸರಿನೊಂದಿಗೆ ಇನ್ನಷ್ಟು ಈ ಭಾಗದ ಕರಾವಳಿ ಭಾಗದ ಜನಗಳ ಒಂದು ಆದ್ಯತೆಯ ಮೇರೆಗೆ ತೆಗೆದುಕೊಳ್ಳತಕ್ಕಂಥ ಕೇಕನ್ನು ಪ್ರಾರಂಭ ಮಾಡಿದ್ದಾರೆ. ಈ ಕೇಕ್ ಶಾಪು ಹೆಸರು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಹೆಸರು ಮಾಡಿ ಗ್ರಾಹಕರ ಯಾವುದು ಸ್ವಾದಕ್ಕೆ ತಕ್ಕ ಸ್ಪಂದನೆ ಮಾಡಿ ಎಲ್ಲರೂ ಕೂಡ ಇದನ್ನು ತನ್ನ ಸಂತೋಷದ ದಿನಗಳಲ್ಲಿ ಉಪಯೋಗ ಮಾಡಿಕೊಂಡು ಈ ಸಂಸ್ಥೆಯು ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಕ್ ಉದ್ಯಮದಲ್ಲಿ ತನ್ನದೇ ಆದ ಹೆಸರು ಗಳಿಸಲೆಂಬ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ ಗಿರಾಕಿಲು ಕೆಲಸದಕ್ಲು ಬೊಕ ಆಡಳಿತ ಮಂಡಳಿ ಬ್ಯಾಂಕ್ದ ಮೂಜಿ ಆಧಾರ ಕುಂದೊಲೊಂದು ಉಪನ್ಯಾಸಕರು ನಿರೇಂದ್ರ ಅತ್ತಾವರ ಪಂತೆರೆ. ಭಾರತ್ ಬ್ಯಾಂಕ್ ಮುಲ್ಕಿ ಶಾಖೆಡು ಬ್ಯಾಂಕ್ದ 48ನೇ ವರ್ಷದ ತಾಪನೆದ ದಿನಾಚರಣೆಡು ಆರಪಾತಿರಿಯರು. ರಾಷ್ಟ್ರೀಕೃತ ಬ್ಯಾಂಕ್ಲೆನಂಚನೆ ಆತೆ ಪುದರ್ಪೋಯಿನ ಬ್ಯಾಂಕ್ಲೆಡು ಒಂಜಾದು ಪುನಃ ಭಾರತ್ ಕೋ ಆಪರೇಟಿವ್ ಬ್ಯಾಂಕ್ದ ಮುಲ್ಕಿ ಶಾಖೆಡು ಬ್ಯಾಂಕ್ ದಾಪನೆದ 48ನೇ ವರ್ಷದ ಆಚರಣೆ ನಡೆತದೆ. ಮುಲ್ಕಿ ಶಾಖೆದ ಮ್ಯಾನೇಜರ್ ಶಕುಂತಲಾ ನಿರೇಂದ್ರ ಎದುಕೊಂಡಿರು ತುಡರಬೊಳ್ಪ ಪೊತ್ತಾದ ಕೇಕ್ ಕತ್ತಿರ್ತದು ಬಿನ್ನೇರು ಕಾರ್ಯಕ್ರಮ ಉದಿಪನ ಮಲ್ತೇರು. ಬ್ಯಾಂಕ್ ನಿರ್ದೇಶಕರು ಚಂದ್ರಶೇಖರ ಎಸ್ ಪೂಜಾರಿ ಪಾತೆರ್ದು ಒಂದು ತುಳು ಕನ್ನಡದಕ್ಲಿನ ಪ್ರತಿಷ್ಠಿತ ಬ್ಯಾಂಕ್ ಆದಿತ್ತದು ಬೆಸ್ಟ್ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್ ಆದುಂಡು. ಜಯಸಿಸಿ ಸುವರ್ಣೇರ್ನ ಮಾರ್ಗದರ್ಶನ ಬೊಕ ದೂರದಿಟ್ಟಿದಂಚ ಬ್ಯಾಂಕ್ ಬುಲಿಚಿಲ ಒಂದುಂಡು. ಬ್ಯಾಂಕ್ ನನಲಾದ ಅಭಿವೃದ್ಧಿ ಆಯರೆ ಗಿರಾಕಿಲು ಸಹಕಾರ ಕೊರಡೊಂದು ಪಂಡಿರು. ಮಲ್ಲಬಿನ್ನೀರು ಬೆಂಗಳೂರದ ಜೆಎಸ್ಎಸ್ ಕಾಲೇಜು ಉಪನ್ಯಾಸಕರು ನಿರೇಂದ್ರ ಅತ್ತಾವರ ಪಾತಿರ್ದು ಗಿರಾಕಿಲು ಕೆಲಸದಕ್ಲು ಬೊಕ ಆಡಳಿತ ಮಂಡಳಿ ಒಂದು ಮೂಜಿ ಬ್ಯಾಂಕ್ದ ಆಧಾರ ಕುಂದೋಲಾದುಂಡು. ಒಂದು ಒಂಜಿ ಸಹಕಾರಡು ಕೈ ಜೋಡಿಸಾದು ಕೆಲಸ ಮಲ್ತದ ಬ್ಯಾಂಕ್ ಬುಲೆಚಿಲಾಪುಂಡು. ಭಾರತ್ ಬ್ಯಾಂಕ್ ದೇಶದ ಮಾತಾ ರಾಜ್ಯಲೆಡ್ಲ ಶಾಖೆ ಮಲ್ತದ ಮಾಮಲ್ಲ ಬ್ಯಾಂಕ್ ಆದ ಅಭಿವೃದ್ಧಿ ಆವಡೊಂದು ಎಡ್ಡೆಪ್ಪು ಬಯಕೆರು.
ಮುಲ್ಕಿ ಬೇರ್ಬೇರೆ ಸಂಘದ ವಾಮನ ಕೋಟ್ಯನ್ ವಕೀಲರು ಬಿಪಿನ್ ಪ್ರಸಾದ್, ಗೋಕರ್ಣನಾಥ ಕೋ ಆಪರೇಟಿವ್ ಬ್ಯಾಂಕ್ದ ನಿರ್ದೇಶಕರು ಯೋಗೀಶ್ ಕೋಟ್ಯನ್, ಬಾಲಚಂದ್ರ ಸನಿಲ್, ಹೆಜಮಾಡಿ ಬೇರ್ಬೇರೆ ಸಂಘದ ಗುರ್ಕಾರರು ಮೋಹನ್ ದಾಸ್ ಹೆಜಮಾಡಿ ಬಿನ್ನೆರಾದಿತ್ತರು. ಬ್ಯಾಂಕ್ದ ಕೆಲಸದಕ್ಕೂ ಗಿರಾಕಿಲು ಕಾರ್ಯಕ್ರಮ ಇತ್ತೇರು. ಪೂರಾ ಬ್ಯಾಂಕ್ದ ಕಂಪೇರ್ ಮಂತಂಡ ಬೆಸ್ಟ್ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್ ಬಂಡ ಭಾರತ್ ಬ್ಯಾಂಕ್ ಸಂಸ್ಥೆನೇ ನಾನು ಬೆಸ್ಟ್ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್ ಬಂಡ ಕಸ್ಟಮರ್ ಫ್ರೆಂಡ್ಲಿ ಬ್ಯಾಂಕ್ ಮಸ್ತ್ ಉಂಟು ಅಂಡ್ ಬೆಸ್ಟ್ ಕಸ್ಟಮರ್ ಫ್ರೆಂಡ್ಲಿ ಬಂಡ ಅವು ಬೇತೆ ಒಂದೇ ಕಂಪೇರ್ ಮಲ್ತಂಡ ಸುರೂರ್ದು ಬತ್ತಿನ ಇದ ಮುಟ್ಟಲ್ಲ ಒಂದು ಪರ್ಸನಲೈಸ್ ಸರ್ವಿಸ್ ಕೋರ್ಕೊಂಡ ಅವು ಭಾರತ್ ಕೋಪುಂಡ ಇವರಿಗೆ ಯಾಪ ಕೊಂಡಲ್ಲ ನಮ್ಮ ಬ್ಯಾಂಕ್ ಕೊಂಡ ಒಂದು ಸ್ಮೈಲಿಂಗ್ ಫೇಸ್ಡ್ ಮಕ್ಕಳು ನಮ್ಮ ಸ್ವಾಗತ ಮಲ್ತದ ಅಕಲ್ನ ರಿಕ್ವೈರ್ಮೆಂಟ್ ಒಂದು ಫುಲ್ಫಿಲ್ ಮಲ್ಪೇರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಒಂದು ಯಾಲ ಭಾರತ್ ಬ್ಯಾಂಕ್ದ ಒಂದು ಪಾರ್ಟ್ ಆದಿತ್ತೆ ಫಸ್ಟ್ ಬ್ರಾಂಚ್ ನಾಗ ಯಾಲ ಭಾರತ್ ಬ್ಯಾಂಕ್ ಸೇರ್ದಿತ್ತೆ. An institution is like a tune. It is not constituted by individual sounds, but by the relations between them ಅಂತ ಒಬ್ಬ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಇನ್ಸ್ಟಿಟ್ಯೂಷನ್ನ 3 ಕಂಬಗಳು ಯಾವುದಂದ್ರೆ ಮ್ಯಾನೇಜ್ಮೆಂಟ್, ಕಸ್ಟಮರ್ಸ್ ಮತ್ತು ಎಂಪ್ಲಾಯೀಸ್. ಈ 3 ಜನರು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ, ಒಂದು ಹ್ಯಾಂಡ್ ಇನ್ ಹ್ಯಾಂಡ್ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಈ ಬ್ಯಾಂಕ್ ಒಂದಲ್ಲ ಒಂದು ದಿವಸ ಆ ಏನು ವಿಷನ್ ಇತ್ತು, ಭಾರತ ದೇಶದ ವಿಷನ್ ಅಂದರೆ ಸ್ಪ್ರೆಡ್ಡಿಂಗ್ ಇಟ್ಸ್ ವಿಂಗ್ ನೇಷನ್ ವೈಡ್ ಅಂತ, ಸ್ಪ್ರೆಡ್ಡಿಂಗ್ ಇಟ್ಸ್ ವಿಂಗ್ ನೇಷನ್ ವೈಡ್. ಇದು 3 ಸ್ಟೇಟಿಗೆ ನಾವು ಹೋಗಿದ್ದೇವೆ. ನಾವು ಉಳಿದ ಎಲ್ಲ ಸ್ಟೇಟ್ಗಳಿಗೆ ಇನ್ನು ಇದೇ ರೀತಿಯಲ್ಲಿ ಕೆಲಸ ಮಾಡಿದರೆ ಹೋಗ್ತೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ನಮ್ಮ ಭಾರತ್ ಬ್ಯಾಂಕ್ ಏನನ್ನು ಗಳಿಸಿದೆ ಅದನ್ನು ಉಳಿಸುವಂತಹ ಮತ್ತು ಬೆಳೆಸುವಂತಹ ಒಂದು ಗುರುತರವಾದ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರಿದೆ. ಕಸ್ಟಮರ್ಸ್ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ, ಮ್ಯಾನೇಜ್ಮೆಂಟ್ ಇದೆ. ನಾವೆಲ್ಲರೂ ಒಟ್ಟಾಗಿ ಕೈ ಜೋಡಿಸಿ ಕೆಲಸ ಮಾಡಿಕೊಂಡು ಈ ಬ್ಯಾಂಕನ್ನು ಎಂತ ಹೇಳ್ತಾರೆ ಪಿನಾಕಲ್ ಆಫ್ ಸಕ್ಸಸ್, ಆ ಟಾಪ್ ಮೋಸ್ಟ್ ಸಕ್ಸಸ್ ಪಾಯಿಂಟ್ಗೆ ನಾವು ಕೊಂಡೋಗಬೇಕು. ಕುಡ್ಲಕಾವೂರು ಜಂಕ್ಷನ್ದ ಅನಂತ ಆರ್ಕಿಡ್ ವಾಣಿಜ್ಯ ಸಂಕೀರ್ಣ ಕಟ್ಟುನಡು ಲೈಟ್ ಇಟ್ಸ್ ದಿ ಕೇಕ್ ಶಾಪ್ ಹೊಸ ಫ್ಯಾಕ್ಟರಿ ಔಟ್ಲೆಟ್ ಅಂಗಡಿ ಉದಿಪನಾತಂಡೆ. ಬಜಪೆ ಬಂಟಿರ್ನ ಸಂಘದ ಗುರುಕಾರ್ಯರು ವೇಣುಗೋಪಾಲ ಶೆಟ್ಟಿ ಕೇಕ್ ಶಾಪ್ ಅನ್ನು ಉದಿಪನ ಮಾಡ್ತಾರೆ. ಕುಡ್ಲಕಾವೂರು ಜಂಕ್ಷನ್ದ ಅನಂತ ಆರ್ಕಿಡ್ ವಾಣಿಜ್ಯ ಸಂಕೀರ್ಣ ಕಟ್ಟುನಡು ಲೈಟ್ ಇಟ್ಸ್ ದಿ ಕೇಕ್ ಶಾಪ್ ದ ಹೊಸ ಫ್ಯಾಕ್ಟರಿ ಔಟ್ಲೆಟ್ ಅಂಗಡಿ ಉದಿಪನ ಶುರು ಮಾಡ್ತಿದ್ದಾರೆ. ಬಜಪೆ ಬಂಟಿರ್ನ ಸಂಘದ ಗುರುಕಾರ್ಯರು ವೇಣುಗೋಪಾಲ ಶೆಟ್ಟಿ ಕೇಕ್ ಶಾಪ್ ಅನ್ನು ಉದಿಪನ ಮಾಡ್ತದೆ ಎಡ್ಡೆಬ್ಬ ಎಕ್ಕೆರೆ. ಅಭಿವೃದ್ಧಿ ಆವಂದುಪ್ಪನ ಕಾವೂರು ಪ್ರದೇಶಡು ಲೈಟ್ ಇಟ್ಸ್ ದಿ ಕೇಕ್ ಶಾಪ್ ಅಂಗಡಿ ಶುರು ಆಯ್ನಿಡಿದವರ ಗುಣಮಟ್ಟದ ಉತ್ಪತ್ತಿಯನ್ನು ದೆತ್ತೊನ್ನ ಅವಕಾಶ ಈ ಭಾಗದ ಗಿರಾಕಿಲಿಗೆ ತಿಕ್ಕದಂಡು ಗಿರಾಕಿಲಿನ ಬಿರಿಸ ಎಡ್ತು ಈ ಅಂಗಡಿ ಲಾಬೋಡು ದುಂಬರಿ ಎಡೆದು ವೇಣುಗೋಪಾಲ ಶೆಟ್ಟಿ ಪಂಡಿರು. ಉದ್ಯಮಿ ಅನಂತ ಕನ್ಸ್ಟ್ರಕ್ಷನ್ದ ಯಜಮಾನಿರು ಹರೀಶ್ ಮಲ್ಲಿ ಮಲ್ಲಬಿನ್ನೆರಾದು ಬತ್ತದು ಎಡ್ಡೆಬ್ಬ ಎಕ್ಕೆರು. ಸಂಸ್ಥದ ಪಾಲ್ದಾರರು ಸತೀಶ್ ಶೆಟ್ಟಿ ಪಾತಿರ್ದು ಲೈಟ್ ಇಟ್ಸ್ ದ 31 ಫ್ಯಾಕ್ಟರಿ ಔಟ್ಲೆಟ್ನ ಶುರು ಮಲ್ಪೆರ ಉದ್ದೇಶದಿ ಒಂದುಂಡು. ಪಡುಬೆದ್ರಡು 50,000 ಚದರ ಅಡಿತ ಇಡೀ ಹವೆ ನಿಯಂತ್ರಣದ ಕಾರ್ಖಾನೆಡು ಉತ್ಪತ್ತಿಲು ತಯಾರಾವೊಂದುಂಡು. ಸುಮಾರು 250 ಜನ ಕೆಲಸದಕ್ಲಿತ್ತದೆ. ಕಾರ್ಖಾನೆ ಶುರು ಆಯ್ನ ಸುರುತದಿ ನೋಡದೆ ನಿರ್ಮಲಗೂ ಒತ್ತು ಕೊರೊಂದುಂಡು. ಎಡ್ಡೆ ಗುಣಮಟ್ಟದ ಉತ್ಪತ್ತಿಯನ್ನು ಗಿರಾಕಿಲೆಗೂ ಒದಗಾವೊಂದುಂಡು ಪಂಡಿರು. ನವದುರ್ಗ ಫುಡ್ ಪ್ರಾಡಕ್ಟ್ಸ್ ನಿರ್ದೇಶಕರೈನ ರಮೇಶ್ ಶೆಟ್ಟಿ, ಶಂಕರ್ ಶೆಟ್ಟಿ, ಗುಣಪಾಲಯನ್ ಶೆಟ್ಟಿ, ಸಂಜೋಷ್ ಶೆಟ್ಟಿ, ಶ್ರೀಚಕ್ರ ನಿರ್ದೇಶಕರೈನ ಉದಯ್ ಶೆಟ್ಟಿ, ಸಚಿನ್ ಸಾಲಿಯನ್, ಬಜಪೆ ಫ್ರಾಂಚೈಸಿ ಪಾಲ್ದಾರಿ ರಫೀಕ್, ರಾಹುಲ್ ಅಡ್ವರ್ಟೈಸರ್ಸ್ ದ ಟೈಟಸ್ ನೊರೊನ್ನ, ಬಿಪಿನ್ ಜಾಕೋಬ್, ರಜತ್ ನಾಯಕ್ ಉದಿಪನಲೇಸಿಡಿದ್ದೇರು.
ನಿಖಲ್ನ ಈ ಕೇಕ್ ಶಾಪು ದಿನ ಪ್ರಗತಿನ ಕೊಂದತ್ತದು. ಒಂಜಿ ಕೇಕ್ ಶಾಪು ಉದ್ಘಾಟನೆ ಮಲ್ಪುನ ಪಂಡ ಆತು ಸುಲಭದ ಕೆಲಸ ಅತ್ತ ನಿಖಲಿಗೆ ದಯಪಂಡ ನಾನು ಐತಮ್ ಇತ್ತು ಪರಿಶ್ರಮ ಮಸ್ತ್ ಉಂಡು. ಸ್ಟಾಫ್ ಉಳ್ದು ಬತ್ತಿಂದ ಹೈಜಿನಿಕ್ ಅಂಚನೆ ಇಂಟೀರಿಯರ್ ಲೊಕ್ಯಾಲಿಟಿ నేను ಪೂರ ತೂದು ನಿಖಲು ಮಲ್ತಿದ್ದಾರೆ. ನಿಖಲ್ ಮಲ್ತಿನ ಅಂಚಿನ ಈ ಕಾರ್ಯಕ್ರಮಕ್ಕೆ ದೇವರು ಎಡ್ಡೆ ಸಪೋರ್ಟನ್ನು ಕೊಡ್ದು ನನ್ನ ದುಂಬುಗುಲ నా భూతో నా భవిష్యత్తుతో పంపినంచిన నికులు కేక్ షాపు ననాత అవుట్లెట్ నికులు దెతొల్లే మల్పులే ಐಟ ಸಕ್ಸಸ್ ಮಲ್ಪುಲೆ ನಿಖಿಲ ಒಂಜಿ ಕುಟುಂಬ ಪಂಡ ಪರಿವಾರದಕ್ಕಲು ಸೇರ್ದು ಮಲ್ಪುನಂಚಿನ ಒಂಜಿ ಬಿಸ್ನೆಸ್ ನಿಖಿಲೆಗ್ ದೇವೇರು ಎಡ್ಡೆ ಮಲ್ತು ಕೊರಡು ಅಂಚನೆ ನಿಖಿಲ ಮಾತ ಸಿಬ್ಬಂದಿ ವರ್ಗದಕ್ಲೆಗ್ಲ ಒಂಜಿ ಒಮ್ಮತದ ಮನಸ್ಸು ಕೊರದು ಅಕ್ಕುಲ್ಲ ಒಂಜಿ ಎಡ್ಡೆ ರೀತಿಡು ಕೆಲಸ ಮಲ್ತದು ಧನಿ ಅತ್ತು ಎಂಗಳೊಟ್ಟಿಗೆ ಇತ್ತಿನ ಒಂಜಿ ಪರಿವಾರ ಪಂಪಿನ ಮನಸ್ಸು ಅಕ್ಲೆಗ್ ಬರ್ತದೆ. ಎಡ್ಡೆ ರೀತಿಡು ನಿಖಿಲ ಕೇಕ್ ಶಾಪ್ ನಡಪಡು 31 ಔಟ್ಲೆಟ್ಸ್ ಎಂಗಲಂತ ಪೂರ ಅನ್ನಗ ಆಪುಂಡು. ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ಬೇಕರಿ ಬಂದು ಕೊನೊಲಿ 31 ಔಟ್ಲೆಟ್ ಇತ್ತ ಮೂಲ ಬೇತಕಲ್ದ ಎಲ್ಲ ಇಜ್ಜಿ ಅಂಚನೆ ನಮ್ಮ ಪ್ರಾಡಕ್ಟ್ ಆಪಿನಿ 50,000 ಸ್ಕ್ವೇರ್ ಫೀಟ್ ನಮ್ಮ ಫುಲ್ಲಿ ಏರ್ ಕಂಡೀಷನ್ ಫ್ಯಾಕ್ಟ್ರಿ ಬಂದ ಅವೇ ಫ್ಯಾಕ್ಟ್ರಿ ಕಾಲೇಜಿನ 200-250 ಜನಗಳು ಕೆಲಸ ಮಾಡ್ತಾರೆ. ಹೈಜೀನಿಗೆ ಎಂಕುಲು ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇತ್ತನಿಗಳು ತಗೊಂಡಿಲ್ಲ ಮಹಾರಾಷ್ಟ್ರ ಪಕ್ಕ ಐತೆ ಇವನ್ ಕರ್ನಾಟಕದ ಇದು ಮಸ್ತ್ ಜೋರು ಆಕ್ಟಿವಿಟಿ ಉಂಟು. ಹೆಲ್ತ್ ವಿಷಯ ಮಸ್ತ್ ಮಂತೊಂದಿಲ್ಲ ಎಂಕುಲು ಮುಂದೆ ಎಂಕುಲು ಸ್ಟಾರ್ಟ್ ಬಂದಿನ ಫಸ್ಟ್ 1.5 ಇಂಚ್ ಎಂಕುಲು ಮಂತೊಂದಿಲ್ಲ. ಇಲ್ಲಿಂದ ಕಾಲೇಜಿನಲ್ಲಿ ಎಂಗೆಲ್ಲ 45 to 50 ಜನ ಖಾಲಿ ಕ್ಲೀನಿಂಗ್ ಮಾಡ್ಬರಲ್ಲ ಜನಗಳು. ಆತ ಹೈಜೀನ್ ಅಟ್ಮಾಸ್ಫಿಯರ್ ಫುಲ್ಲಿ ಏರ್ ಕಂಡೀಷನ್ಡ್ ಕೇಕ್ ಬರ್ತದೆ ತಯಾರಾಪಿನ ಪೂರ ಎಂಕುಲು ವಿಡಿಯೋನ ಮೂಡು ತಗೊಂಡಿಲ್ಲ. ಅಪಘಾತ ಸೇರಿನಂಚ ಬದುಕುವ ಇಜ್ಜ ಪನ್ಪುನ ಸ್ಥಿತಿಟ್ ಆಸ್ಪತ್ರೆಗೆ ಸೇರ್ಸವನ ಸೀಕದಕ್ಲೆಗ್ ತುರ್ತು ಬಕ ಸರಿಯಾದ ಮರ್ದ ಕೊರ್ಪುನ ದಿಟ್ಟಿಡು ಕೂಡದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ ಒಂತೆ ತಿಂಗುಳ್ಳೆ ಕ್ರಿಟಿಕಲ್ ಕೇರ್ ಘಟಕ ಶುರು ಆಯರಂಡು. ಅಪಘಾತ ಸೇರಿನಂಚ ಬದುಕುವ ಇಜ್ಜ ಪನ್ಪುನ ಸ್ಥಿತಿಟ್ ಆಸ್ಪತ್ರೆಗೆ ಸೇರ್ಸವನ ಸೀಕದಕ್ಲೆಗ್ ತುರ್ತು ಬಕ ಸರಿಯಾದ ಮರ್ದ ಕೊರ್ಪುನ ದಿಟ್ಟಿಡು ಕೂಡದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಡ್ ಒಂತೆ ತಿಂಗುಳ್ಳೆ ಕ್ರಿಟಿಕಲ್ ಕೇರ್ ಘಟಕ ಶುರು ಆಯರಿತಿದೆ. ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಯೋಜನೆದ 14 ಕೋಟಿ 23 ಲಕ್ಷ ರೂಪಾಯಿ ಬೊಕ್ಕ ರಾಜ್ಯ ಸರ್ಕಾರದ 7 ಕೋಟಿ 37 ಲಕ್ಷ ರೂಪಾಯಿ ಅನುದಾನ ಸೇರಿದು ಒಟ್ಟು 24 ಕೋಟಿ ರೂಪಾಯಿ ಖರ್ಚಿಡು ಈ ಹೊಸ ಘಟಕ ಕಟ್ಟೊಂದುಂಡು. ಅಪಘಾತ ಜೋರುಪೆಟ್ಟು ದಮ್ಮು ಸಮಸ್ಯೆ ಹೃದಯ ಸಂಬಂಧ ಸೀಕ್ ಸೂಪತ್ತದ ಬೇಯ್ತ್ನ ಸೇರಿದು ಒರಿಪುಂಡ ಕರಿಪುಂಡ ಪನ್ಪುಣಂಚಿನ ಸೀಕಡಿತ್ತದು ತುರ್ತು ಮರ್ದ ಅಗತ್ಯ ಇತ್ತಿನ ಸೀಕದಕ್ಕಿನ ತುರ್ತು ಮರ್ದಗ್ ಪ್ರಯೋಜನ ಆಯರ ಉಂಟು. ಕ್ರಿಟಿಕಲ್ ಕೇರ್ ವಿಭಾಗ ಶುರು ಮಲ್ಪಡೊಂದು ಸಾರ್ವಜನಿಕರಿಡದು ಬೇಡಿಕೆ ಇತ್ತಂಡು ಅಂಚದ ವೆನ್ಲಾಕಡ್ದು ರಾಜ್ಯ ಸರ್ಕಾರಕ್ಕೂ ಪ್ರಸ್ತಾವನೆ ಕಡಪೊಡ್ದಿತ್ತಂಡು. ಐತಂಚ ಮಂತ್ರಿ ಮಂಡಲ ಸಭೆಟ್ ಈ ಬಗ್ಗೆ ಚರ್ಚೆ ಮಾಡ್ತದೆ ಈತದ ಮಟ್ಟದ ವಿಭಾಗ ಕಟ್ಟಿರೋ ಒಪ್ಪಿಗೆ ಕೊಡ್ದಿತ್ತಂಡು. ಈ ತೊರ್ತುಗೆ ಕಾಮಗಾರಿಲ ಶುರು ಆದಿತ್ತದು ಕಾಮಗಾರಿಗೆ ರಭಸ ಕೊಡ್ದು 3-4 ತಿಂಗೊಲ್ದ ಉಲಾಯಿ ಸೀಕದಕ್ಕಿನ ಉಪಯೋಗವು ಶುರು ಮಲ್ಪನ ಸಾಧ್ಯತೆ ಉಂಟು. ಈ ಬಗ್ಗೆ ವೆನ್ಲಾಕ್ ಆಸ್ಪತ್ರೆ ಮುಖ್ಯಸ್ಥರು ಡಾಕ್ಟರ್ ಶಿವಪ್ರಕಾಶ್ ಮಾಧ್ಯಮಕ್ಕೂ ಅಭಿಪ್ರಾಯ ತಿಳಿಪದು ಕೇಂದ್ರ ಸರ್ಕಾರ 50% ಬೊಕ ರಾಜ್ಯ ಸರ್ಕಾರ 40% ಪಾಲಡು ಈ ಹೊಸ ಘಟಕ ಕಟ್ಟೊಂದಿತ್ತಿದ್ದು ಒಟ್ಟು 3 ಮಾಳಿಗೆದ 5 ಹಾಸಿಗೆದ ವ್ಯವಸ್ಥೆ ಉಪ್ಪುಂಡು. ನೆಲ ಮಾಳಿಗೆಡು ಮರ್ದು ಜೋಡಿಸಾಯರ ಘಟಕ ಕಟ್ಟಿಯರ ಚಿಂತನೆ ನಡಪವೊಂದುಂಡು. ಇಡೆಮುಟ್ಟ ವೆನ್ಲಾಕ್ ಪರಕಟ್ಟುವಣದ ಕ್ಯಾಶುವಾಲಿಟಿ ವಿಭಾಗಡು ಮರ್ದು ಕೊರೊಂದಿತ್ತಿಂಡು ಬೊಕ್ಕಲಾತ್ ತುರ್ತು ಮರ್ದು ಕೊರ್ಪುನ ಉದ್ದೇಶಗೂ ಹೊಸ ಕಟ್ಟುವ ನೋಡು ಬೇತನೆ ವಿಭಾಗ ಶುರು ಮಲ್ಪೆರೆ ನಿರ್ಧಾರ ಮಲ್ತದನೆಂದು ಪಂಡಿರು. ಭವಿಷ್ಯಡು ಕೋವಿಡ್ ನಮೂನೆದ ಪಗರುನ ಸೀಕ್ ಬತ್ತನ ಅಂಚಿನ ಸೀಕದಕ್ಕಿನ ಮರ್ದಗ್ ಬೇತನೆ ಬ್ಲಾಕ್ ಆದ ಈ ಘಟಕ ಕಾರ್ಯ ಮಲ್ಪೆರೆ ಉಂಡು ಡಾಕ್ಟರ್ ಶಿವಪ್ರಕಾಶ್ ಪಂಡೇರು. ಈಗ ನಾವೇನ್ ಮಾಡಬೇಕು ಅಂತ ಇದೀವಿ ಅಂದ್ರೆ ಸದ್ಯಕ್ಕೆ ಒಂದು CCB ಕ್ರಿಟಿಕಲ್ ಕೇರ್ ಬ್ಲಾಕ್ ಅನ್ನೋದು ಕೇಂದ್ರ ಸರ್ಕಾರ ಒಂದು ಯಾವ ರೀತಿ ಯೋಜನೆ ಹಾಕಿದೆ ಅಂದ್ರೆ ಅದರಲ್ಲಿ ಏನಾದರೂ ಈ ಕೋವಿಡ್ ಮಾದರಿ ಡಿಸೀಸ್ ಏನಾದರೂ ಕೋವಿಡ್ ಲೈಕ್ ಡಿಸೀಸ್ ಏನಾದರೂ ಬಂದ್ರೆ ಮುಂದೆ ಅದಕ್ಕೆ ಸಪ್ರೇಟ್ ಆಗಿ ಒಂದು ಐಸೋಲೇಟೆಡ್ ಹಾಸ್ಪಿಟಲ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡು PM ಅಭಿಮ್ ಇದರಲ್ಲಿ ಒಂದು ಹಾಸ್ಪಿಟಲ್ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. ಈಗ ಲಾಸ್ಟ್ ಟೈಮ್ ತಮಗೆಲ್ಲ ಗೊತ್ತಿದೆ ಕೋವಿಡ್ ಬಂದಾಗ ಇಡೀ ನಮ್ಮ ವೆನ್ಲಾಕ್ ಹಾಸ್ಪಿಟಲ್ನೇ ಕೋವಿಡ್ ಹಾಸ್ಪಿಟಲ್ ಕನ್ವರ್ಟ್ ಆಗಿತ್ತು. ಈ ರೀತಿ ಇನ್ಫೆಕ್ಷಸ್ ಡಿಸೀಸ್ ಏನಾದರೂ ಬಂದಾಗ ಹೈ ಪ್ರೊಫೈಲ್ ಕೇಸಸ್ ಏನಾದ್ರು ಬಂದಾಗ ಸಪ್ರೇಟ್ ಐಸೋಲೇಟೆಡ್ ಹಾಸ್ಪಿಟಲ್ ಬೇಕು ಅನ್ನೋದು ಉದ್ದೇಶ. ಈಗ ಅದರಲ್ಲಿ ಹೇಗಿದೆ ಅಂದರೆ ಆಪರೇಷನ್ ಥಿಯೇಟರ್ ಇದೆ, ಎರಡು ಡೆಲಿವರಿ ರೂಮ್ ಇದೆ, ಕೊನೆಗೆ ಡಯಾಲಿಸಿಸ್ ಇದೆ, ICU ಇದೆ, ಒಂದು 50 ಬೆಡ್ ಇವನ್ ವೆಂಟಿಲೇಟರ್ ಕೂಡ ಅಳವಡಿಸುವಂಥ ಒಂದು ವ್ಯವಸ್ಥೆ ಇದೆ.
ಕೃಷಿ ಇಲಾಖೆ ಕುಡ್ಲ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೊಕ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಒಟ್ಟು ಸಿರಿಗೆಡೆ 2026-27ನೇ ಸಾಲದ ರಾಷ್ಟ್ರೀಯ ಕೃಷಿ ವಿಸ್ತರಣೆ ಉಪ ಅಭಿಯಾನ ಆತ್ಮ ಯೋಜನೆದಡಿಟ್ ಕಿಸಾನ್ ಗೋಷ್ಠಿ ಬೊಕ ಕೆಸರಡೊಂಜಿ ದಿನ ಕಾರ್ಯಕ್ರಮ ಶನಿವಾರ ಅಮೃತೇಶ್ವರ ದೇವಸ್ಥಾನದ ಎದುರು ನಡೆದಿದೆ. ಕೃಷಿ ಇಲಾಖೆ ಕುಡ್ಲ ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೊಕ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಒಟ್ಟು ಸಿರಿಗೆಡೆ 2026-27ನೇ ಸಾಲದ ರಾಷ್ಟ್ರೀಯ ಕೃಷಿ ವಿಸ್ತರಣೆ ಉಪ ಅಭಿಯಾನ ಆತ್ಮ ಯೋಜನೆದಲ್ಲಿಟ್ಟು ಶ್ರೀ ಅಮೃತೇಶ್ವರ ದೇವಸ್ಥಾನದ ಅಂಗನಡು ಕಿಸಾನ್ ಗೋಷ್ಠಿ ಬೊಕ ಎದುರುದ ಕಂಡುಡು ಕೆಸರಡೊಂಜಿ ದಿನ ಕಾರ್ಯಕ್ರಮ ಅಟ್ಟಣೆ ಮಲ್ತಿದ್ದೇರು. ಬಾಲಕೃಷ್ಣ ಶೆಟ್ಟಿ ಕಂಡದತ್ತದು ಜಾನಕಿ ಸುಶೀಲ ಬೊಕ ಕೋಮಲ ಇಂಚ ಪುಂಜನಕ್ಲು ನಟ್ಟಿ ನಡೆದು ಕೆಸರಡೊಂಜಿ ದಿನ ಕೂಟವು ಚಾಲನೆ ಕೊರಿಯರು. ಕಿಸಾನ್ ಗೋಷ್ಠಿ ಕೂಟೋಡು ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಗುರುಕಾರ್ಮಿಡು ಅಮೃತೇಶ್ವರ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಬಾಲಕೃಷ್ಣ ಭಟ್ರು ತುಳರ ಬುಳ್ಪ ಪೊತ್ತಾದು ಬೊಕ ತಾರೆದ ಕೊಂಬು ಅರಳ್ತದು ಕಿಸಾನ್ ಕೂಟ ಉದಿಪರ ಮಲ್ತಿರು. ಬಾಲಕೃಷ್ಣ ಭಟ್ರ ಪಾತಿರ್ದು ನರಮಾಣ್ಯರಿಗೂ ಕೃಷಿ ಭಾರಿ ಅಗತ್ಯ ಇತ್ತೆ ಅವು ಭಾರಿ ಕಮ್ಮಿ ಆತಂಡು ಅವು ಇತ್ತದಕ್ಲೆ ಗೊತ್ತಾವಡು ಐತ ಒಟ್ಟು ಕಂಡದ ಕೆಸರ್ಲ ಗೊತ್ತಾವಡು ಕೃಷಿ ಮೇಳ ಇಂಚನೆ ನಡತೊಂದು ಪಡು ಅಮೃತೇಶ್ವರ ದೇವಿರಿ ಎಡ್ಡೆ ಮಲ್ಪಡೊಂದು ಪಂಡೇರು. ಬುಲೆ ಸಮೀಕ್ಷದ ಪೋಸ್ಟರ್ ಬಿಡುಗಡೆ ಮಲ್ತದು ಡಾಕ್ಟರ್ ವೈ ಭರತ್ ಶೆಟ್ಟಿ ಪಾತಿರ್ದು ಇಂಚಿನ ಕಾರ್ಯಕ್ರಮ ಮಲ್ಪನವು ಸುಲಭದ ಕೆಲಸ ಅತ್ತು ರೈತಪರ ಯೋಚನೆ ಎತ್ತು ನಡೆದವರ ಒಂದು ಸಾಧ್ಯ ಆತಂಡು ಇಡೀ ನರಮಾಣ್ಯ ಕುಲ ಕೃಷಿಡ್ದೇ ಈ ಮಟ್ಟಗೂ ಬೈದಂಡು ಬೆನ್ನಿ ಸಾಗುಲಿ ಮರತ್ತನಕ್ಲು ಕೋವಿಡ್ ಕೊರೋನಾದ ಪೊರ್ತುಡು ಪಿರ ಬೈದಿರು ಕಷ್ಟ ಬನ್ನಗ ಕೃಷಿ ನೆಂಪಾಪುನೊಂದು ಪಂಡೇರು. ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿಲೆಟ್ಟು ಪುರೋಹಿತರು ಬಾಲಕೃಷ್ಣ ಭಟ್, ಕೃಷಿ ಕ್ಷೇತ್ರದ ಫ್ರಾನ್ಸಿಸ್ ಕುಟಿನ್ನೋ ಪೆರ್ಮೈ ಪದವು ದುಂಬುದ ಮೇಯರ್ ಲೈನ ಶಶಿಧರ ಹೆಗ್ಡೆ ಬುಕ ಭಾಸ್ಕರಕ್ಕೆ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ, ಕೃಷಿ ಸಾಧಕರು ಸಾಯಿರಾದ ಗ್ರೂಪ್ದ ಮನೋಹರ್ ಶೆಟ್ಟಿ ಮುಕ್ಳಿಗೆ ಸಂಬಂಧ ಮರ್ಯಾದೆ ಮಲ್ತೇರು. ಮನೋಹರ್ ಶೆಟ್ಟಿ ಪಾತಿರ್ದು ಕೃಷಿತ ಬಗೆಟ್ ಎಡ್ಡೆ ತಿಳುವಳಿಕೆ ಕೊರೊಂದುಲ್ಲಿರು ಜೈ ಜವಾನ್ ಜೈ ಕಿಸಾನ್ ಪನ್ಪ ಐಟ್ ಜವಾನ್ ಉಂಡು ಕಿಸಾನ್ ಇಜ್ಜಿಂದು ಪಂಡಿನಾರು ಕೃಷಿಕೇರ್ನ ಕಷ್ಟೊಳಿನ ದುಂಬುದಿಯರು. 2026-27ನೇ ಸಾಲದ ಕೃಷಿ ಯೋಜನೆ ಆತ್ಮದಡಿಟ್ಟು ಜಿಲ್ಲೆ ಬೊಕ ತಾಲೂಕು ಮಟ್ಟದ ರೈತ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಅಮೃತೇಶ್ವರ ದೇವಸ್ಥಾನದ ಕಾರ್ಯತೂವನ್ನ ಅಧಿಕಾರಿ ಪೂರ್ಣಚಂದ್ರ ತೇಜಸ್ವಿ, ವಿಜ್ಞಾನ ಕೇಂದ್ರ ಕೂಡದ ಡಾಕ್ಟರ್ ಕೇದಾರನಾಥ, ತೋಟಗಾರಿಕೆ ಇಲಾಖೆದ ಸಹಾಯಕ ನಿರ್ದೇಶಕರು ಕೆ ಪ್ರವೀಣ್, ಬಜಪೆದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಅಶೋಕ್ ಕೆಆರ್, ಆದ್ಯಪಾಡಿ ಉಮಮಹೇಶ್ವರ ನೀಲಕಂಠ ದೇವಸ್ಥಾನದ ಆಡಳಿತ ಮುಕ್ತೇಸರರು ಶೆಡ್ಡೆ ಮಂಜುನಾಥ ಭಂಡಾರಿ, ಕುಟ್ಟದ ಕೃಷಿ ನಿರ್ದೇಶಕರು ವೀಣಾ ಕೆಆರ್, ಗುರುಪುರ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಪದ್ಮನಾಭ ಕೋಟೆನ್, ಪಾಲಿಕೆದ ದುಂಬುದ ಸದಸ್ಯರು ಹೇಮಲತಾ ರಘುಸಾಲಿನ್, ವಾಮಂಜೂರು ಅಮೃತೇಶ್ವರ ದೇವಸ್ಥಾನದ ದುಂಬುದ ಆಡಳಿತ ಮುಕ್ತೇಸರರು ಚಂದ್ರಹಾಸ ರೈ, ಅಮೃತೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಅಧಿಕಾರಿ ಕೆವಿ ಶೆಟ್ಟಿ, ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರು ಓಂ ಪ್ರಕಾಶ್ ಶೆಟ್ಟಿ, ವಿನೋದ್ ಮಾಡ, ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಪದಾಧಿಕಾರಿಗಳು ಕಾರ್ಯಕ್ರಮಟ್ಟಿದ್ದೇರು. ಮನುಷ್ಯಗೆ ಕೃಷಿ ಅತ್ಯಗತ್ಯವಾದ ಬೋಡಾಯಿನ ಚಿತ್ರನ ವಿಚಾರ ಕೃಷಿಟ್ ಬಾರಾವಡು ಅತ್ತು ನಾನು ಅಡಿಕೆ ಆವಡು ತಾರಾಯಾವಡು ಇಂದು ಮಾತರಂಕೆ ಜೀವನಗೂ ಉಪಯೋಗ ಹಾಪಿನ ಚಿತ್ರ ಒಂಜಿ ವಸ್ತುಲು ನಮ ಕೃಷಿ ಮಾತ ಹಿರಿಯಕುಲು ಮಾತ ಮಲ್ತೊಂದಿತ್ತೇರು ಇತ್ತ ಮಾತವಂತ ಕಮ್ಮಿ ಆತಂಡು ಅವೇನು ಬೆಳಪಾವಡು ಪಂಪಡ ಉದ್ದೇಶದವರ ಅಂಚನೆ ಇತ್ಯದ ಜನಾಂಗಗೂ ಕೆಸರಡೊಂಜಿ ದಿನ ದಾದಾ ಪಂಪಡ ಚಿತ್ರನ ವಿಚಾರ ಗೋಚರ ಇಜ್ಜಿ ಅವೆಲ್ಲ ಇಂಥ ದಿವಸಡು ಕೆಸರಡೊಂಜಿ ದಿನ ಅಂಚನೆ ಆ ನೇಜಿ ನಡುಪು ನಾವಡು ಇಂದೇನು ಮಾತ ಗುರುಪುರ ವ್ಯವಸಾಯ ಸಂಘ ಜಂಟಿ ಆಶ್ರಯಡು ಈ ಜಾಗಡೆ ಈ ಕರ್ತವ್ಯನ ಮಾತ ಮಲ್ಪುನು ಅಂಚನೆ ತಿಂಡಿ ತಿನಸು ಅಂಚನೆ ಐಕು ಬೋಡಿತ್ತರಂಚಿತ್ತನ ವ್ಯವಸ್ಥೆನ ಮಾತ ಈ ಸಂಘ ಜಂಟಿ ಆಶ್ರಯವನ್ನು ನಡತೊಂದುಂಡು. ಇವ್ರು ಮಾಡಿರುವಂಥ ಈ ಕೆಲಸ ಇದು ಸುಲಭದ ಕೆಲಸ ಅಲ್ಲ. ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡುವುದಿರ್ಬೋದು, ಜನರನ್ನು ಒಟ್ಟು ಮಾಡುವುದಿರ್ಬೋದು, ಅದ್ರ ಬಗ್ಗೆ ಎಲ್ಲ ಒಂದು ಕಡೆ ನಿಜವಾದ ಕಳಕಳಿ ಇವರೆಲ್ಲರಿಗೂ ರೈತಪರ ಯೋಚನೆ ಇದ್ದ ಕಾರಣ ಇದನ್ನು ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ಕೃಷಿ ಇಲಾಖೆ ಮತ್ತು ಇವರೆಲ್ಲರಿಗೂ ಸಹ ನಮ್ಮ ಬ್ಯಾಂಕಿನವರು ಮತ್ತು ಯಕ್ಷಗಾನ ಪ್ರತಿಷ್ಠಾನದ ಪ್ರತಿಯೊಬ್ಬರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇಡೀ ಮನುಷ್ಯ ಕುಲ ಕೃಷಿಯ ಮುಖಾಂತರನೇ ಒಂದು ಈ ಮಟ್ಟಕ್ಕೆ ಬಂದಿದೆ. ಆದರೆ ಇಂಡಸ್ಟ್ರಿಯಲೈಸೇಷನ್ ಆದ ಕಾರಣಕ್ಕಾಗಿ ಎಲ್ಲೋ ಒಂದು ಕಡೆ ನಮ್ಮ ಕೃಷಿಯ ಬಗ್ಗೆ ಒಲವು ಕಡಿಮೆ ಆಗ್ತಿದೆ. ಜೈ ಜವಾನ್ ಜೈ ಕಿಸಾನ್ ಎಂದು ಬಂದಿತ್ತೇರು ಇನ್ನು ಜವಾನ್ ಉಲ್ಲೇರು ಕಿಸಾನ್ ಪೋತೇರ ಗೊಲ್ಲು ಒಲ್ಲೆರಿನ ತೋಜುಜಿತ್ತೆ ಐಕ್ ನನ್ನಂಡಲ್ಲ ನಂಗೆ ಕೊಂಚ ಟೈಮ್ ಉಂಡು ನಮ್ಮವೇನು ಎಂಚ ದುಂಬುಕೋನೋಡಿನ ಪಂತೋಡು ದುಂಬು ನಮ್ಮಡ 90% ನಮ್ಮಡ ಅಗ್ರಿಕಲ್ಚರ್ ಇತ್ತ, 10% ನಮ್ಮ ಬೈತ ಇತ್ತ, 70% ಬತ್ತುಂಡು ಇತ್ತೆ ಮೇ ಬಿ 60-40 ಉಲ್ಲ ಎಂದು
ಬೊಕ್ಕಲ ಬಂಪಿನಿ ಈ 80% ಮಿತ್ ರಿಯಲಿ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ और ಸ್ಟೇಟ್ ಗವರ್ಮೆಂಟ್ ಐತೆ ಮಿತ್ ಕಾನ್ಸಂಟ್ರೇಟ್ ಮಲ್ಪಡೋಪನ್ 60% ಎಂಚ ಒರ್ಪವಲಿಂದ ದೇ ನಮ್ಮ ಪೂರಗುಲ್ಲವರ ಮಾಡರ್ನ್ ಐತೆ इथे कंप्युटरायझेशन घेरपोतेर अगले इथे जॉब सिकोंदिजी मस्त मस्त कंप्यूटर इंजिनियर्स नगल उल्लेर अगले जॉब इच्छी अगले बैंगलूर मिनिपो सेटल आतिरडला ಒಂಜಿ 2 BHK ರೂಮ್ ಗೇತೋ ನೋಡ್ಡ ಒಂಜರ ರಡ್ಡು ಕೋಟಿದ ರೂಮ್ ಗೇತೋನ್ ವೇರ್ ಆ ರಡ್ಡು ಕೋಟಿದ ರೂಮ್ ಇಡೀ ಜೀವಮಾನ ಬೆಂಡದೆಲ್ಲ ಪಿರ ಕಟ್ಟರ ಪೂಜಾಗಳ್ಡ ಅಂಚಿತ್ನ ಪುರ ಕಷ್ಟ ಒಳ್ಳೆರ್ ಬಟ್ ಆಪುಂಡ ನಮ್ಮ ಕೃಷಿಕರ್ಲಗ ನಂಕ ಏಪ ಮುಟ್ಟ ಬಿಲೆ ತಿಕ್ಕುಜದ ಮುಟ್ಟ ನಮ್ಮ ದಾಲ ಮಲ್ಪರ ಅಪಜಿ ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಡು 5 ಕೋಟಿ ರೂಪಾಯಿ ಖರ್ಚಿಡು ಕಟ್ಟೆರೂಪನ ಸಜ್ಜಿದ ಅನ್ನಛತ್ರವು ಶುಕ್ರವಾರ ಶಿಲಾನ್ಯಾಸ ನಡಪಾದಿರು ಶ್ರೀ ಕ್ಷೇತ್ರ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಡು 5 ಕೋಟಿ ರೂಪಾಯಿ ಖರ್ಚಿಡು ಅನ್ನಛತ್ರ ಕಟ್ಟೆರೆ ಶುಕ್ರವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ ದೇವಸ್ಥಾನದ ತಂತ್ರಿಲು ಸುಬ್ರಹ್ಮಣ್ಯ ತಂತ್ರಿ ಬೊಕ್ಕ ವೆಂಕಟೇಶ್ವರ ತಂತ್ರಿಲು ಇತ್ತಿದ್ದು ಶಿಲಾನ್ಯಾಸ ನಡೆದಿದೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ಕಿರಾಮ್ ಭಟ್ ಪರಮೇಶ್ವರ ಭಟ್ ಅನಂತ ಪದ್ಮನಾಭ ಭಟ್ ಶ್ರೀಕಾಂತಮಯ್ಯ ಪೂಜಿದ ವಿಧಿವಿಧಾನಗಳನ್ನು ನಡಪಾಯರು ರಾಜ್ಯದ ದುಂಗುದ ಮಂತ್ರಿ ಬಿರಾಮನಾಥ್ ರೈ ದೇವಸ್ಥಾನದ ಆಡಳಿತ ಮುಕ್ತೇಸರಿಯರು ಡಾಕ್ಟರ್ ಮಂಜಯ್ಯ ಶೆಟ್ಟಿ ಆನುವಂಶಿಕ ಮುಕ್ತೇಸರಿಯರು ಮಾಧವ ಭಟ್ ಪೊಳಲಿ ರಾಮಕೃಷ್ಣ ತಪೋವನತ ಸ್ವಾಮಿ ವಿವೇಕ ಚೈತನ್ಯಾನಂದ ಕಾರ್ಯಕ್ರಮ ಒಟ್ಟಿದ್ದೇರು ಈ ಕ್ಷೇತ್ರದ ಜೀರ್ಣೋದ್ಧಾರ ಭಾಳ ಒಳ್ಳೆ ರೀತಿಯಲ್ಲಿ ಆಗಿ ಸುಂದರವಾದ ಬ್ರಹ್ಮಕಲಶವನ್ನು ಮಾಡಿ ಈಗ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಒಂದು ಆಸ್ತಿ ಕೇಂದ್ರವಾಗಿದೆ. ಇಲ್ಲಿ ಭಾಳ ವರ್ಷಗಳ ಬೇಡಿಕೆ ಅನ್ನದಾನ ನೀಡ್ತಕ್ಕಂಥ ವ್ಯವಸ್ಥೆಗೆ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಅನ್ನಛತ್ರದ ಒಂದು ನಿರ್ಮಾಣದ ಕೆಲಸವನ್ನು ಆಡಳಿತ ಮಂಡಳಿ ಮತ್ತು ಸರ್ಕಾರದ ಸಹಕಾರದೊಂದಿಗೆ ಇವತ್ತು ಆ ಒಂದು ನೂತನ ಅನ್ನಛತ್ರಕ್ಕೆ ಶಿಲಾನ್ಯಾಸ ಮಾಡಲಾಗಿದೆ. ಒಟ್ಟು 5 ಕೋಟಿದು ಪ್ರಾಜೆಕ್ಟ್ ಈಗ 1 ಕೋಟಿಯಷ್ಟು ಮಂಜೂರಾತಿಯಾಗಿ ನಿರ್ಮಿತಿ ಕೇಂದ್ರಕ್ಕೆ ವಹಿಸಿಕೊಡಲಾಗಿತ್ತು. ಈಗ ಅದಾದ ನಂತರ ಮತ್ತೆ ಹಂತ ಹಂತವಾಗಿ 1 ಕೋಟಿಯನ್ನು ಮಾಡಿ ಒಟ್ಟು 5 ಕೋಟಿಯಲ್ಲಿ ಅನ್ನಛತ್ರವನ್ನು ಕಂಪ್ಲೀಟ್ ಫಿನಿಶ್ ಮಾಡ್ತೇವೆ. ಅನ್ನಛತ್ರ ಒಟ್ಟಿಗೆ 3 ಫ್ಲೋರ್ ಇರ್ತದೆ. ಗ್ರೌಂಡ್ ಫ್ಲೋರಲ್ಲಿ 2 ಲಿಫ್ಟ್, ಕಿಚನ್, ದೊಡ್ಡ ಡೈನಿಂಗ್ ಹಾಲ್, VIP ಡೈನಿಂಗ್ ಇರ್ತದೆ. ಅದೇ ಪ್ರಕಾರ ಫಸ್ಟ್ ಫ್ಲೋರಲ್ಲಿ ಕೂಡ ಡೈನಿಂಗ್ ಹಾಲ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಶೀಟ್ ರೂಪೆಲ್ಲ ಮಾಡಿ ಅದು ಕೂಡ ನೆಕ್ಸ್ಟ್ ಡೈನಿಂಗ್ ಹಾಲ್ ಆಗ್ತದೆ. ಇದು ಸಾಧಾರಣ 3 ಅಂತಸ್ತಿದ್ದು ಅನ್ನಛತ್ರ. ಅದರಲ್ಲಿ 5 ಕೋಟಿದ್ದು ಎಸ್ಟಿಮೇಷನ್ ಆಗಿರ್ತದೆ. ಇದು 1 ಅಂತಸ್ತು ಈಗಾಗಲೇ ನಾವು ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ ಸಾಧಾರಣ ಏಪ್ರಿಲ್ ಜಾತ್ರೆ ಒಳಗೆ ಮಾಡುವಂತ ನಿರ್ಧರಿಸಿದ್ದೀವಿ. ಆಮೇಲೆ ಅದೇ ರೀತಿ ಒಂದು ಮದುವೆ ಹಾಲ್ ಆಗ್ತದೆ, ಆಮೇಲೆ ಚಿನ್ನದ ಪಲ್ಲಕ್ಕಿ ಆಗ್ತದೆ, ಆಮೇಲೆ 2 ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಪ್ಲಸ್ ಇದು ಗೆಸ್ಟ್ ಹೌಸ್, ಆಮೇಲೆ ಇನ್ನೊಂದು ನಮ್ದು ಬ್ಯಾಂಕ್ ಬಿಲ್ಡಿಂಗ್ ಇದೆ, ಅದ್ರ ಮೇಲೆ ಇನ್ನೊಂದು ಗೆಸ್ಟ್ ಹೌಸ್ ಆಗ್ತದೆ. ಮುಲ್ಕಿ ಅಧಿಕಾರಿ ಬೊಟ್ಟು ನಡಿಬೊಟ್ಟು ಧೂಮಾವತಿ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಕೊಡು ತಾಂಬೂಲ ಪ್ರಶ್ನೆ ಕಾರ್ಯಕ್ರಮ ನಡಪಾದಿರು. ಮುಲ್ಕಿ ಅಧಿಕಾರಿ ಬೊಟ್ಟು ನಡಿಬೊಟ್ಟು ಧೂಮಾವತಿ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಕೊಡು ತಾಂಬೂಲ ಪ್ರಶ್ನೆ ಕಾರ್ಯಕ್ರಮ ಅಟ್ಟಣೆ ಮಲ್ತಿದ್ದೀರು. ಜ್ಯೋತಿಷ್ಯರ್ಲೈನ ಶ್ರೀನಿವಾಸ ತಂತ್ರಿ ಕೊರಂಗ್ರಪಾಡಿ ಕಾಪು ಬೊಕ್ಕ ಮಾಧವ ಭಟ್ ಧೂಪದ ಕಟ್ಟೆ ಬೊಕ್ಕ ಕ್ಷೇತ್ರದ ತಂತ್ರಿ ಸುಬ್ರಹ್ಮಣ್ಯ ಭಟ್ ದೇಂದಡ್ಕ ಇತ್ತದು ತಾಂಬೂಲ ಪ್ರಶ್ನೆ ನಡೆತಂಡು. ಪ್ರಶ್ನೆ ಚಿಂತನದ ಪುರ್ತದು ಕ್ಷೇತ್ರ ಅಭಿವೃದ್ಧಿ ಬಗೆಟ್ ವಿಚಾರ ತುಲಿಪು ನಡೆತಂಡು. ದೈವಸ್ಥಾನದ ಆಡಳಿತ ಮುಕ್ತೇಸರು ದೆಪ್ಪುಣಿಗುತ್ತು ಸುಧಾಕರ ಶೆಟ್ಟಿ ಗುತ್ತಿನಾರ್ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಗುರುಕಾರ್ಯರು ಬೊಕ್ಕ ಪದಾಧಿಕಾರಿಗಳು ಗ್ರಾಮದ ಭಕ್ತರಿ ಪೊರ್ತುಲಿತ್ತೀರು. ಅಧಿಕಾರಿ ಬುಟ್ಟು ನಡಿಬುಟ್ಟು ಧೂಮಾವತಿ ದೇವಸ್ಥಾನದ ಜೀರ್ಣೋದ್ಧಾರ ಬರ್ಪನ ವರ್ಷ ಮಾರ್ಚ್ 16ಕ್ಕೆ ನಡಪೆರ ಉಂಡು. ಇಡಗ್ನಿತ್ತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.